ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಹಲವಾರು ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಉತ್ತಮವಾಗಿರುವಂತಹ ಫಲಿತಾಂಶವನ್ನು ದಾಖಲು ಮಾಡಿ ಆಯಾ ವಿದ್ಯಾಸಂಸ್ಥೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಹಾಗೆಯೇ ನಮ್ಮ ಪುತ್ತೂರಿನಲ್ಲಿರುವಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧೀನದಲ್ಲಿರುವಂತಹ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಸಂಸ್ಥೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತ್ಯುತ್ತಮವಾಗಿರುವಂತಹ ಫಲಿತಾಂಶವನ್ನು ದಾಖಲು ಮಾಡಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಅಭಿರಾಮ್ ವಿ ಅವರು ರಾಜ್ಯ ಮಟ್ಟದಲ್ಲಿ 2ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. 598 ಅಂಕಗಳನ್ನು ಪಡ್ಕೊಂಡಿರುವಂಥದ್ದು. ಇದರ ಜೊತೆಗೇ ಹಲವಾರು ವಿದ್ಯಾಸಂಸ್ಥೆಗಳು ರಾಜ್ಯ ಮಟ್ಟದ ರ್ಯಾಂಕನ್ನು ಕೂಡ ಪಡ್ಕೊಂಡಿದ್ದಾರೆ. ವಿದ್ಯಾಸಂಸ್ಥೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಇದರ ಜೊತೆಗೇ ವಿವೇಕಾನಂದ ವಿದ್ಯಾಸಂಸ್ಥೆ ಅನ್ನೋವಂಥದ್ದು ಪ್ರತಿಯೊಂದು ಹಂತದಲ್ಲಿ ಕೂಡ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿರುವಂಥ ವಾತಾವರಣವನ್ನು ಒದಗಿಸಿಕೊಟ್ಟು ಉತ್ತಮವಾಗಿರುವಂಥ ಫಲಿತಾಂಶ ದಾಖಲು ಮಾಡುವ ರೀತಿಯಾದಂತಹ ಸಾಧನೆಯನ್ನು ಮಾಡಿಕೊಂಡು ಬಂದಿದೆ. ಇದೀಗ ಮತ್ತೆ PU ಫಲಿತಾಂಶದಲ್ಲಿ ಕೂಡ ವಿಶೇಷವಾಗಿರುವಂಥ ಸಾಧನೆಯನ್ನು ಮಾಡಿದೆ. ವಿದ್ಯಾರ್ಥಿಗಳ ಸಂಭ್ರಮ ಯಾವ ರೀತಿಯಾಗಿದೆ, ವಿದ್ಯಾರ್ಥಿಗಳ ಪರಿಶ್ರಮ ಹೇಗಿತ್ತು, ಪೋಷಕರು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ, ವಿದ್ಯಾಸಂಸ್ಥೆಯ ಬಗ್ಗೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ ಬನ್ನಿ. ದ್ವಿತೀಯ PUC ಪರೀಕ್ಷೆಯಲ್ಲಿ 600ರಲ್ಲಿ 598 ಅಂಕಗಳನ್ನು ಪಡ್ಕೊಂಡು ರಾಜ್ಯಕ್ಕೆ ದ್ವಿತೀಯ ಸ್ಥಾನಿಯಾಗಿರುವಂತಹ ಅಭಿರಾಮ್ ವಿ ಭಟ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ, 2 ಮಾರ್ಕ್ ಕಮ್ಮಿ ಆಯ್ತಲ್ಲ, ಎಲ್ಲಿ ಹೋಯ್ತದು? ಒಂದು ಕೆಮಿಸ್ಟ್ರಿಯಲ್ಲಿ, ಒಂದು ಇಂಗ್ಲೀಷಲ್ಲಿ. ಓಕೆ, ಎಲ್ಲ ಸಬ್ಜೆಕ್ಟ್ಗಳ ಮಾರ್ಕ್ಸ್ ಹೇಳಿ. ಫಿಸಿಕ್ಸಲ್ಲಿ, ಮ್ಯಾಥ್ಸಲ್ಲಿ, ಕನ್ನಡ ಮತ್ತು ಕಂಪ್ಯೂಟರ್ ಸೈನ್ಸಲ್ಲಿ 100 ಬಂದಿದೆ. ಮತ್ತು ಇಂಗ್ಲೀಷಲ್ಲಿ 99, ಕೆಮಿಸ್ಟ್ರಿಯಲ್ಲಿ 99 ಬಂದಿದೆ. ಎಕ್ಸಾಮ್ಗೆ ಪ್ರಿಪರೇಷನ್ ಎಲ್ಲ ಯಾವ ರೀತಿ ನಡೀತಾ ಇದೆ? ಅಂದರೆ ರೆಗ್ಯುಲರ್ ಆಗಿ ವರ್ಕ್ ಮಾಡಿದ್ದೆ. ಟೆಕ್ಸ್ಟ್ ಬುಕ್ಸನ್ನೆಲ್ಲ ಕರೆಕ್ಟಾಗಿ ಓದ್ತಿದ್ದೆ. ಮತ್ತು ಮಾಡೆಲ್ ಪೇಪರ್, ಇದು ಪ್ರಿಪರೇಟರಿ ಎಕ್ಸಾಮ್ ಪೇಪರ್ಸ್ ಅದನ್ನೆಲ್ಲ ಕರೆಕ್ಟಾಗಿ ನೋಡ್ತಿದ್ದೆ. ಮತ್ತು ಕ್ವಶನ್ ಬ್ಯಾಂಕ್ಸ್ ಎಲ್ಲ ರೆಫರ್ ಮಾಡ್ತಿದ್ದೆ. ಮತ್ತು ಕ್ಲಾಸಲ್ಲಿ ಸರ್ ಎಲ್ಲ ನೋಟ್ಸ್ ಕೊಟ್ಟಿರ್ತಾರೆ, ಅದನ್ನು ಹಾಗೆ ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಇಷ್ಟು ಬರ್ಬೋದು? ಹಾಂ, ವಿದ್ಯಾಸಂಸ್ಥೆಯ ಬಗ್ಗೆ ತುಂಬ ಚೆನ್ನಾಗಿದೆ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಲೆಕ್ಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಮೋಟಿವೇಶನ್ ಎಲ್ಲ ಕೊಡ್ತಿದ್ರು. ಮತ್ತು ಎಲ್ಲಿ ಟರ್ಮಿನಲ್ ಎಕ್ಸಾಮ್ಸಲ್ಲೆಲ್ಲ ಮಾರ್ಕೆಲ್ಲ ಎಲ್ಲಿ ಹೋಗಿದೆ, ಹೇಗೆ ಅನಾಲಿಸಿಸ್ ಮಾಡಬೇಕು, ಹಾಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ. ಓಕೆ, ಇವಾಗ ಉತ್ತಮವಾಗಿರುವಂಥ ಅಂಕವನ್ನು ಪಡ್ಕೊಂಡಿದ್ದೀರಾ. ಇದಕ್ಕೆ ಪೋಷಕರ ಸಪೋರ್ಟ್ ಕೂಡ ಖಂಡಿತವಾಗ್ಲೂ ಇರುತ್ತೆ. ಹೇಗಿತ್ತು ಅವರ ಸಪೋರ್ಟ್? ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಜಾಸ್ತಿ ಪ್ರೆಷರೆಲ್ಲ ಏನು ಹಾಕಲಿಲ್ಲ. ಪ್ರತಿದಿನ ಮೋಟಿವೇಶನ್ ಎಲ್ಲ ಕೊಡ್ತಾಯಿದ್ರು. ಪ್ರಯತ್ನ ಮಾಡು, ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತದೆ ಅಂತ ಪ್ರತಿದಿನ ಹೇಳ್ತಾಯಿದ್ರು. ಮತ್ತು ತುಂಬ ಓಕೆ, ಟೈಮ್ ಟೇಬಲ್ ಎಲ್ಲ ಯಾವ ರೀತಿಯಾಗಿ? ಅಂದರೆ ಟೈಮ್ ಟೇಬಲ್ ಅಂದರೆ ಇಲ್ಲಿ ಕಾಲೇಜ್ ಮುಗಿದ ನಂತರ ಒಂದು 3 ಅವರ್ಸ್ವರೆಗೆ ಓದಲಿಕ್ಕೆ ಟ್ರೈ ಮಾಡ್ತಿದ್ದೆ. ಮತ್ತು ಎಷ್ಟು ಓದಿನ ಅದನ್ನು ಕ್ಲಿಯರಾಗಿ ಡೀಪಾಗಿ ನೋಡಲಿಕ್ಕೆ ಮಾಡ್ತಿದ್ದೆ. ಮತ್ತು ರಿವೈಸ್ ಮಾಡ್ತಿದ್ದೆ ಟೈಮ್ ಟು ಟೈಮ್. ಮತ್ತು ಎಕ್ಸಾಮ್ ಟೈಮಲ್ಲಿ ಕವರ್ ಮಾಡಲಿಕ್ಕೆ ನೋಡ್ತಿದ್ದೆ. ಓಕೆ, ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಅಂದರೆ ಫೇವ್ರೆಟ್ ಎಲ್ಲ ಈಕ್ವಲ್ ಆಗಿದೆ. PCM ಅಲ್ಲಿ ಮುಂದೆ ಏನಾಗಬೇಕು ಅನ್ನೋ ಅಂತ ಮುಂದೆ ಇಂಜಿನಿಯರಿಂಗ್ ಮಾಡಬೇಕಂತಿದ್ದೇನೆ. ಇಂಜಿನಿಯರಿಂಗ್ ಮಾಡಬೇಕು. ಓಕೆ, ನೀವು ಸಾಧನೆ ಬಗ್ಗೆ? ಖುಷಿ ಆಯಿತು ತುಂಬ. ಅವನು ಕಷ್ಟಪಟ್ಟಿದ್ದೇನೆ. ಇಲ್ಲಿ ಬೆಳಿಗ್ಗೆ ಅಲ್ಲಿಂದ 7 ಗಂಟೆ ಬಂದು ರಾತ್ರಿ ಸಂಜೆ 6 ಗಂಟೆ ತನಕ ಈ ಬಸ್ಗಳಲ್ಲಿ ಬಂದು ಸುಸ್ತಾದರೂ ಕಲಿತು ಮಾಡಿದ್ದಕ್ಕೆ ಫಲ ಸಿಕ್ಕಿದೆ ಅವನಿಗೆ. ನಿಮಗೆ ಏನು ಕನಸಿದೆ ಮಗನ ಬಗ್ಗೆ? ಅದೇ ಮುಂದೆ ಇಂಜಿನಿಯರಿಂಗ್ ಮಾಡೋಕೆ ಅವನ ಇಚ್ಛೆ ಅಂತೆ ಮಾಡ್ತಾನೆ, ಮಾಡ್ಬೋದು ಅಂತ. ತುಂಬ ಓದೋವಾಗ ಸಾಕು ಮಾರಾಯ, ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳ್ತಾ ಇದ್ರೆ ಹೇಗೆ? ಅದು ಹೇಳ್ತಾ ಇದ್ದೆವು ನಾವು. ನಮ್ಮ ತಾಯಿಯು ಅವನಿಗೆ ಹೇಳ್ತಾ ಇದ್ರು, ಸಾಕು 12 ಗಂಟೆ ಆಯಿತು ಮಲಗು ಅಂತ. ಮನೆಯಲ್ಲ ಸೆಲೆಬ್ರೇಷನ್ ಎಲ್ಲ ಆಯಿತಾ? ಹಾಂ, ನಿನ್ನೆ ಸೆಲೆಬ್ರೇಷನ್ ಆಯಿತು, ವಿಷಸ್ ಎಲ್ಲ ನಡೆಸ್ತಾ ಇದ್ದಾರೆ ಎಲ್ಲರೂ. ಖುಷಿ ಇದೆ, ಖುಷಿ ಇದೆ. ಓಕೆ, ಇವಾಗ ನಿಮ್ಮ ಸ್ಟೂಡೆಂಟ್ ಆಗಿರ್ಬೋದು, ನಿಮ್ಮ ಜೊತೆ ಇದ್ದಂಥವ್ರು, ಅವರ ಸಪೋರ್ಟ್ ಎಲ್ಲ ಹೇಗೆ? ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಅಂದರೆ ಕಂಬೈಂಡ್ ಎಲ್ಲ ಸ್ಟಡಿ ಮಾಡಲಿಕ್ಕೆ ಆವಾಗ ಡೌಟ್ಸ್ ಎಲ್ಲ ಅವರೇ ಕ್ಲಿಯರ್ ಮಾಡ್ತಾರೆ. ಅವರ ಹತ್ರ ಕೂಡ ಕ್ಲಿಯರ್ ಮಾಡ್ತಿದ್ದೆ ತುಂಬ. ನಿನ್ನೆ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವಂಥ ಪ್ರಭಾಕರ್ ಭಟ್ರು ಕೂಡ ಬಂದು ಸನ್ಮಾನವನ್ನು ಮಾಡಿದರು. ಅವರು ಸನ್ಮಾನ ಮಾಡಿದರು, ತುಂಬ ಖುಷಿ ಆಯಿತು. ಅವರು ಒಂದು ಮಾರ್ಗದರ್ಶನ ನೀಡಿ ತುಂಬ ಉತ್ತಮ ಅಂಕ ಗಳಿಸಿದ್ದೆ, ತುಂಬ ಖುಷಿ ಆಯಿತು. ಹಾಗೆ ಹೇಳಿ ಮುಂದೆ PUC ಎಕ್ಸಾಮನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಟಿಪ್ಸ್ ಕೊಡೋದು? ರೆಗ್ಯುಲರಾಗಿ ಸ್ಟಡಿ ಮಾಡಲಿ, ಮತ್ತು ಟೆಕ್ಸ್ಟ್ ಬುಕ್ಕನ್ನೆಲ್ಲ ಕರೆಕ್ಟಾಗಿ ಓದಿಕೊಳ್ಳಿ.
ಮತ್ತು ಟೆನ್ಷನ್ ಎಲ್ಲ ಮಾಡೋದು ಬೇಡ, ಎಕ್ಸಾಮ್ ಅಂತ ರಿಸಲ್ಟ್ ಅಂತೆಲ್ಲ ಟೆನ್ಷನ್ ಎಲ್ಲ ಮಾಡೋದು ಬೇಡ. ಮತ್ತು ಲೆಕ್ಚರ್ಸ್ ಎಲ್ಲ ಏನು ಹೇಳ್ತಾರೆ, ಏನು ವರ್ಕ್ ಕೊಡ್ತಾರೆ ಎಲ್ಲ ಮಾಡಲಿ. ನಂದು ಪಾಣೆಮಂಗ್ಳೂರಲ್ಲಿ ಮರ್ದೋಳಿ ನರಿಕೊಂಬ ಗ್ರಾಮ. ತಂದೆ ವಸಂತ್ ಕುಮಾರಿ ಅಂತ, ತಾಯಿ ಸುಲೋಚನಾ ಕುಮಾರಿ ಬಿಕೆ. ತಂದೆ ಸಿವಿಲ್ ಇಂಜಿನಿಯರ್ ಮತ್ತು ತಾಯಿ ಇಂಗ್ಲೀಷ್ ಟೀಚರ್ ಹೈಸ್ಕೂಲಿಗೆ. ಆಗಿರುವಂಥ ಅಂಕವನ್ನು ಪಡ್ಕೊಂಡಿದ್ದೀರಾ. ಮುಂದೆ ಏನೆಲ್ಲ ಕನಸಿದೆಯೋ ಅದೆಲ್ಲ ಈಡೇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. 595 ಅಂಕಗಳನ್ನು ಪಡ್ಕೊಂಡು ರಾಜ್ಯಕ್ಕೆ 5ನೇ ರ್ಯಾಂಕನ್ನು ಪಡ್ಕೊಂಡಿರುವಂಥ ತೀರ್ಥ ಅವರಿದ್ದಾರೆ. ಬನ್ನಿ ಮಾತಾಡಿಸೋಣ. ನಮಸ್ತೆ. ನಮಸ್ತೆ. ಎಷ್ಟು ಖುಷಿಯಲ್ಲಿದ್ದೀರಾ ಅಂತ? ಹೌದು, ತುಂಬ ಖುಷಿಯಾಗಿದೆ. ಅಂದರೆ ತುಂಬ ಟೆನ್ಷನ್, ನಿನ್ನೆ ತನಕ ತುಂಬ ಟೆನ್ಷನ್ ಇತ್ತು. ಇವತ್ತು ನೋಡಿ ತುಂಬ, ಅಂದರೆ ನಿನ್ನೆ ರಿಸಲ್ಟ್ಸ್ ನೋಡಿ ತುಂಬ ಖುಷಿ ಆಯಿತು. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಇಷ್ಟು ಬರ್ಬೋದು ಅಂತ? ಅಂದರೆ ಮಾಡಿದ್ದೆ ಬರ್ಬೋದಿಷ್ಟು ಅಂತ ಒಂದು ಇತ್ತು ಹೋಪ್ಸ್. ಆದರೂ ಒಂಥರ ಭಯ ಇತ್ತು, ಎಲ್ಲಿ ಏನು ಕಟ್ ಮಾಡ್ತಾರೆ, ಹೇಗೆ ನೋಡ್ತಾರೆ ವ್ಯಾಲ್ಯೂಯೇಟ್ ಅಂತ. ಖುಷಿ ಆಯಿತು. ಹಾಗಾಗಿ ಎಕ್ಸಾಮ್ ಎಲ್ಲ ಹೇಗಿತ್ತು? ಎಕ್ಸಾಮ್ ಪರವಾಗಿಲ್ಲ, ಈಸಿ ಇತ್ತು. ಆಲ್ಮೋಸ್ಟ್ ಎಲ್ಲ ಚಂದ ಇತ್ತು, ಪರವಾಗಿಲ್ಲ. ಚೂರು ಕೆಮಿಸ್ಟ್ರಿ ಫಿಸಿಕ್ಸ್ ಎಲ್ಲ ಚೂರು ಭಯ ಆಗ್ತಿತ್ತು. ಯಾವ ಸಬ್ಜೆಕ್ಟಲ್ಲಿ? ಎಷ್ಟು ನನಗೆ ಹಿಂದಿಯಲ್ಲಿ 2 ಮಿಸ್ ಆಯಿತು. ಆಮೇಲೆ ಕೆಮಿಸ್ಟ್ರಿ 1, ಫಿಸಿಕ್ಸ್ 1, ಇಂಗ್ಲೀಷ್ 1. ಪ್ರಿಪರೇಷನ್ ಎಲ್ಲ ಹೇಗಿತ್ತು ಎಕ್ಸಾಮಿಗೆ? ಪ್ರಿಪ್ರೇಷನ್ಸ್ ತುಂಬ, ಅಂದರೆ ಹಾರ್ಡ್ ವರ್ಕ್ ಎಲ್ಲ ಮಾಡ್ತಿದ್ರು. ಹಾಸ್ಟೆಲಲ್ಲಿದ್ದ ಕಾರಣ ಅಂದರೆ ಎಲ್ಲ ಮಕ್ಕಳು ಪ್ರಿಪೇರ್ ಆಗುವಾಗ ಅಂದರೆ ಎಲ್ಲರೂ ಸೇರಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ತುಂಬ ಚೆಂದ ಓದ್ತಿದ್ರು, ಕೂತ್ಕೊಂಡು ಡಿಸ್ಕಷನ್ಸ್, ಮತ್ತು ಡೌಟ್ಸ್ ಎಲ್ಲ ತುಂಬ ಇದ್ದರೆ ನಾವು ಇಲ್ಲಿ ಕಾಲೇಜಿಗೆ ಬರ್ತಿದ್ವಿ ಸೀದಾ. ನಮಗೆ ಲೆಕ್ಚರರ್ಸ್ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ರು. ರಾತ್ರಿ ಕಾಲ್ ಮಾಡಿದ್ರು ಕೂಡ ಕಾಲ್ ಪಿಕಪ್ ಮಾಡಿ ಸಾಲ್ವ್ ಮಾಡ್ತಿದ್ರು. ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲ. ನಿಮ್ಮ ಊರು, ಪೇರೆಂಟ್ಸ್? ಊರು ಬಂಟ್ವಾಳ ತಾಲೂಕಿನ ಮಣಿನಾಲ್ಕೂರು ಗ್ರಾಮದ ಸರಪಾಡಿ ಅಂತ. ತಂದೆ ರಾಜೇಶ್ ಶೆಟ್ಟಿ, ತಾಯಿ ಸುಮಲತಾ, ಅಪ್ಪ ಕೃಷಿಕ, ತಾಯಿ ಗೃಹಿಣಿ. ಅಂದರೆ ಮನೆಯಿಂದ ತುಂಬ ದೂರ ಆಗ್ತದೆ ಕಾಲೇಜ್, ಹಾಗಾಗಿ ಅಪ್ಪನೇ ಕಷ್ಟ. ಅದಕ್ಕೆ ಅಪ್ಪ ಹೇಳಿದರು ಹಾಸ್ಟೆಲ್ ಸೇರ್ಕೋ, ಈಸಿ ಆಗ್ಬೋದಂತ. ಅದೇ ಈಸಿ ಆಯಿತು. ತುಂಬ ಅವಳ ಬಗ್ಗೆ, ಸಾಧನೆ ಬಗ್ಗೆ ತುಂಬ ತೃಪ್ತಿ ಇದೆ. ತುಂಬ ಶ್ರಮಪಟ್ಟು ಓದಿದ್ದಾಳೆ, ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದೆ. ರಜೆಯಲ್ಲಿ ಬರ್ತಾ ಇರಲಿಲ್ಲ, ಇಲ್ಲೇ ಇರ್ತದೆ ಜಾಸ್ತಿ. ಆಗ ಏನಾದರೂ ಅರ್ಜೆಂಟ್ ಏನಾದರೂ ಕೆಲಸ ಇದ್ದರೆ ಬರ್ತಿದ್ಲು, ಮತ್ತು ಇಲ್ಲದಿದ್ದರೆ ಬರ್ತಿರಲಿಲ್ಲ. ರಾತ್ರಿ 1 ಗಂಟೆ 2 ಗಂಟೆವರೆಗೂ ಓದ್ತಿದ್ದಳಂತೆ. ತಕ್ಕ ಫಲ ಸಿಕ್ಕಿದೆ ಅದಕ್ಕೆ. ಮತ್ತು ಸಂಸ್ಥೆ ಕೂಡ ಒಳ್ಳೆ ಸಂಸ್ಥೆ. ಆ ಸಂಸ್ಥೆಯ ಮೇಲೆ ವಿಶ್ವಾಸ ಇಟ್ಕೊಂಡು ನಾವು ಇಲ್ಲಿಗೆ PUC ಇಲ್ಲಿ ಹಾಕಿದ್ದು. ಶ್ರೀರಾಮದಲ್ಲಿ ಓದ್ತಿದ್ದಳು, ಅಲ್ಲಿ ಹಾಕ್ತಿದ್ದೆವು, ಮತ್ತು ಇಲ್ಲಿಗೆ ಹಾಕಿದ್ದು. ಮತ್ತು ಅದು ಕೂಡ ಫಲ ಸಿಕ್ಕಿದೆ. ಇಲ್ಲಿ ಅದು ಉಪನ್ಯಾಸಕರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಡೌಟ್ಸನ್ನು ಕ್ಲಿಯರ್ ಮಾಡಿ, ಆಗ ಡೌಟ್ ಕ್ಲಿಯರ್ ಮಾಡ್ತಿದ್ರು ಎಲ್ಲ. ನೀವು ರಿಸಲ್ಟ್ ನೋಡಿದ್ರೆ ಮಗಳಿಗೆ ಹೇಳಿದ್ರೆ ಅಲ್ಲ ವಿದ್ಯಾಸಂಸ್ಥೆ ಕಡೆಯಿಂದ ಕಾಲ್ ಮಾಡಿ ಹೇಳಿದ್ರು? ನಾನು ರಿಸಲ್ಟ್ ನೋಡಲಿಲ್ಲ, ನನ್ನ ಮಿಸ್ಸಸ್ ಇವಳು ತಾಯಿ ನೋಡಿದಳು, ಮತ್ತು ಇವಳು ಕಾಲ್ ಮಾಡಿದಳು ನಾನು ನೋಡಿದ್ದೇನೆ ಅಂತ. ನನಗೆ ಗುರ್ಸೋತಿರಲಿಲ್ಲ. ನೋಡಿ ರಿಸಲ್ಟ್ ನೋಡಿ ಕಾಲ್ ಮಾಡಿದಳು, ಹೀಗೆ ಅಂತ. ಖುಷಿ ಆಯಿತು ತುಂಬ. ಏನು ಮಾಡಬೇಕು ಅನ್ನೋದು? ಮುಂದೆ ಇಂಜಿನಿಯರಿಂಗ್ ಮಾಡಬೇಕಂತ ಆಸೆ. ಅಂದರೆ ಈಗ CET ಕೋಚಿಂಗ್ ಆಗ್ತುಂಟು, ವರ್ಕ್ ಮಾಡ್ತಿದ್ದೇವೆ. ಅದರಲ್ಲೂ ಕೂಡ ಒಳ್ಳೆ ರ್ಯಾಂಕ್ ತೆಗಿಬೇಕನ್ನೋ ಆಸೆ ಉಂಟು. ಆದರೆ ಅದರ ಬೇಸಿಸಲ್ಲಿ ಇನ್ನೂ ಯಾವುದಾದ್ರೂ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿ ಡಾಟಾ ಸೈನ್ಸ್ ಬ್ರ್ಯಾಂಚ್ ತಗೊಂಡು ಅದರಲ್ಲಿ ಮುಂದೆ ಕಂಟಿನ್ಯೂ ಮಾಡಬೇಕನ್ನೋ ಆಸೆ. ವಿವೇಕಾನಂದ PU ಕಾಲೇಜನ್ನು ಆಯ್ಕೆ ಮಾಡಿಕೊಂಡಿದ್ದು ಎಷ್ಟು ಸಾರ್ಥಕ ಅಂತ ಅನಿಸ್ತಿದೆ? ತುಂಬಾ ನೆನೆಸ್ತಿದೆ. ಅಂದರೆ 10th ಟೈಮಿಂದಲೇ ಅದೊಂದು ಇತ್ತು, ಯಾವ ಕಾಲೇಜ್ ಇನ್ಯಾವ ಕಾಲೇಜ್. ಅಂದರೆ ನಮ್ಮ ಸುತ್ತಮುತ್ತ ಕೂಡ ಕಾಲೇಜಸ್ ಕಡಿಮೆ, ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ನಮಗೆ ಕೋಚಿಂಗ್ ಆ ಥರ ವ್ಯವಸ್ಥೆ ಫೆಸಿಲಿಟೀಸ್ ಎಲ್ಲ ಬೇಕಿತ್ತು. ಹಾಗಾಗಿ ಅಪ್ಪ ತುಂಬ ಕಾಲೇಜಸ್ ಹುಡುಕಿದ್ರು, ಮತ್ತು ಕೊನೆಗೆ ವಿವೇಕಾನಂದ ಎಲ್ಲ ರೀತಿಯಲ್ಲಿ ನಮಗೆ ಸೆಟ್ ಅಂತಾಯಿತು. ಮತ್ತು ಕೊನೆಗೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಅದೇ ಲೆಕ್ಚರರ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿಕೊಂಡು ಎಲ್ಲ ಹೆಲ್ಪ್ ಮಾಡಿಕೊಂಡು, ಅಂದರೆ ಒಂದು ರೀತಿ ಲೆಕ್ಚರರ್ಸ್ಗಿಂತ ಕೂಡ ಫ್ರೆಂಡ್ಸ್ ಆಗಿ ಇದ್ದರು ಅವರು. ಅಂದರೆ ವಿಚಾರಣೆ, ಅಂದರೆ ಹಾಸ್ಟೆಲ್ನ ಮಕ್ಕಳಿಗೆ ಮನೆ ನೆನಪು ಹಾಗೆ ಹೀಗೆ ಅದೆಲ್ಲ ವಿಚಾರಣೆ ಮಾಡಿಕೊಂಡು ಹೇಗಿದ್ದೀರಾ, ನೆನಪಾಗ್ತದೆ ಆ ಥರದ್ದೆಲ್ಲ ಕೇಳ್ತಿದ್ರು, ತುಂಬ ಕೇರ್ ಮಾಡ್ತಿದ್ರು. ಹಾಗಾಗಿ ತುಂಬ ಖುಷಿ ಆಗ್ತಿದೆ. ಒಳ್ಳೆ ಅಂಕ ಪಡಿಬೇಕು ಅಂತ ಹೇಳಿದರೆ ಏನಾದರೂ ಟಿಪ್ಸ್ ಟಿಪ್ಸ್ ಅಂತ ಹೇಳಿದರೆ, ಒಂದು ಕ್ಲಾಸಲ್ಲೇ ತುಂಬ ಚೆಂದ ಕೇಳ್ಕೋಬೇಕು. ಅಂದರೆ ನಮಗೆ ಎಷ್ಟಾಗ್ತದೆ ಅಷ್ಟು ಕ್ಲಾಸಲ್ಲೇ ಚೆಂದ ಅರ್ಥ ಮಾಡಿಕೊಂಡ್ರೆ ಮನೆಯಲ್ಲಿ ಮತ್ತು ಅಥವಾ ಹಾಸ್ಟೆಲಲ್ಲಿ ಸುಲಭವಾಗಿ ರಿವಿಷನ್ ಮಾಡಿಕೊಂಡು ಮುಗಿಸ್ಲಿಕ್ಕಾಗ್ತದೆ ಅವತ್ತಿದ್ದೆ. ಮತ್ತು ಅಂದರೆ ಹೆಚ್ಚಾಗಿ ನಮ್ಮದು ಖಾಲಿ ಓದಂತ ಸ್ಟ್ರೆಸ್ ತಗೊಳ್ಳಿಕ್ಕಿಲ್ಲ. ಅಂದರೆ ಊಟ, ನಿದ್ದೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಆರಾಮದಲ್ಲಿರಬೇಕು. ಮತ್ತು ತುಂಬ ಸ್ಟ್ರೆಸ್ ಮಾಡಿಕೊಂಡ್ರೆಲ್ಲ ಅದು ಕಷ್ಟ ಆಗ್ತದೆ.
ಹಾಗೆ ಮತ್ತು ಬೇರೆ ಟಿಪ್ಸ್ ಅಂದರೆ ಅಷ್ಟೇನಿಲ್ಲ. ಓಕೆ, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕಾಗ. ಹಾಗಾಗಿ ಮುಂದೆ ಏನೆಲ್ಲ ಆಗಬೇಕು ಅನ್ನೋದು ಕನಸಿದ್ದು ಅದೆಲ್ಲ ಈಡೇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. 596 ಅಂಕಗಳನ್ನು ಪಡ್ಕೊಂಡು ರಾಜ್ಯಕ್ಕೆ 6ನೇ ರ್ಯಾಂಕನ್ನು ಪಡ್ಕೊಂಡಿರುವಂಥ ಮನ್ವಿತಾ ಅವರಿದ್ದಾರೆ. ಅವರ ಪೇರೆಂಟ್ಸ್ ಕೂಡ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಎಷ್ಟು ಖುಷಿಯಲ್ಲಿದ್ದೀರಿ? ತುಂಬ ಖುಷಿ ಉಂಟು. ಬಿಕಾಸ್ ನಾನು ಪಟ್ಟ ಹಾರ್ಡ್ ವರ್ಕ್ಗೆ ರಿಸಲ್ಟ್ ಸಿಕ್ಕಿದೆ, ಸೊ ಅದಕ್ಕೆ ಖುಷಿ ಉಂಟು. ಆ್ಯಂಡ್ ನನಗೆ ರಿಸಲ್ಟ್ ಬರಬೇಕಂದ್ರೆ ನನ್ನ ಲೆಕ್ಚರ್ಸ್, ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಮತ್ತು ನನ್ನ ಫ್ರೆಂಡ್ಸ್, ಪೇರೆಂಟ್ಸ್ ಎಲ್ಲ ಮ್ಯಾಟರ್ ಆಗ್ತದೆ. ಕ್ಲಾಸಲ್ಲೆಲ್ಲ ಕರೆಕ್ಟ್ ಕೋರ್ ಸಬ್ಜೆಕ್ಟ್ ಕ್ಲಾಸೆಲ್ಲ ಕರೆಕ್ಟ್ ಕೇಳ್ತಿದ್ದೆ. ಆ್ಯಂಡ್ ಒಂದೆಲ್ಲ ಡೌಟ್ ಬಂದಿದ್ದರೆ ನಾನು ಕೇಳ್ತಿದ್ದೆ, ಲೆಕ್ಚರ್ಸ್ ಹತ್ರ ಎಲ್ಲ ಸಾಲ್ವ್ ಮಾಡ್ತಿದ್ದೆ ಕೆಲವು ಡೌಟ್ಸನ್ನೆಲ್ಲ. ಮತ್ತು ಈಗ ನಮಗೆ ಲಾಸ್ಟ್ 30 days ಲೀವ್ ಇತ್ತು. ಸೊ ಆಗ ನಾನು ಕರೆಕ್ಟ್ ಓದಿದ್ದೀನಿ, ಎಲ್ಲ ಸಬ್ಜೆಕ್ಟ್ ಡೀಪಾಗಿ ಇದು ನಾನು ಸ್ಟಡಿ ಮಾಡಿದ್ದೆ. ಮತ್ತು ಲಾಸ್ಟ್ ಎಕ್ಸಾಮ್ ಇರುವಾಗೆಲ್ಲ ಬ್ಲೂ ಪ್ರಿಂಟ್, ಕ್ವಶನ್ ಬ್ಯಾಂಕ್ ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲ ನೋಡಿದ್ದೆ. ಸೊ ಹಾಗೆ ಬಂದಿದೆ. ಆ್ಯಂಡ್ ಲೆಕ್ಚರ್ಸ್ ಕೂಡ ಚೆಂದ ಕ್ಲಾಸ್ ಮಾಡ್ತಿದ್ರು. ಡೌಟ್ ಕೇಳಿದರೆ ಅವರು ಹೇಳ್ತಿದ್ರು, ಕ್ಲಾಸಲ್ಲಾಗಿರ್ಬೋದು, ಡಿಪಾರ್ಟ್ಮೆಂಟಿಗೆಲ್ಲ ಹೋಗ್ತಿದ್ರೆ ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಅಡ್ವೈಸರ್ ಎಲ್ಲರೂ ಕೂಡ ಕಮ್ಮಿ ಮಾರ್ಕ್ ಬಂದಿದ್ದ ಕೇಳ್ತಿದ್ರು, ಯಾಕೆ ನೀನು ಕಮ್ಮಿ ಮಾರ್ಕ್ ತೆಗೆದೆ ಅಂತ. ಸೊ ಅದೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ ಕೂಡ ನಾನು ಡಿಮೋಟಿವೇಟ್ ಆಗಿರುವಾಗ ಅವ್ರು ಹೇಳ್ತಿದ್ರು, ನಿಂಗೆ ಆಗ್ತದೆ, ನೀನು ಮಾಡು ಅಂತ. ಸೊ ಎಲ್ಲರ ಸಪೋರ್ಟಿಂದ ನಂಗೆ ಆಯ್ತು ತೆಗಿಲಿಕ್ಕೆ ಮಾರ್ಕ್ಸ್. ಯಾವುದರಲ್ಲಿ ಸಬ್ಜೆಕ್ಟಲ್ಲಿ ಮಾರ್ಕ್ಸ್? ನಂದು ಇಂಗ್ಲೀಷಲ್ಲಿ 2 ಮಾರ್ಕ್ಸ್ ಹೋಯಿತು, ಮತ್ತು ಎಕನಾಮಿಕ್ಸಲ್ಲಿ 1 ಮಾರ್ಕ್, ಮತ್ತು ಬಿಸ್ನೆಸ್ಸಲ್ಲಿ 1 ಮಾರ್ಕ್ ಹೋಯಿತು. ಸೊ 4 ಮಾರ್ಕ್ಸ್. ಎಕ್ಸಾಮ್ ಬರೆದು ಬಂದಮೇಲೆ ಗೊತ್ತಾಗಿತ್ತಾ ಇದರಲ್ಲಿ ಮಿಸ್ ಆಗಿದೆ ಅಂತ? ಇಲ್ಲ, ಗೊತ್ತಿಲ್ಲ. ನಾನು ಬಿಸ್ನೆಸ್ ಮತ್ತು ಎಕನಾಮಿಕ್ಸ್ ಔಟ್ ಆಫ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಮತ್ತು ಅದರಲ್ಲೇ ಹೋಯಿತು. ಬಿಕಾಸ್ ಅದು ನನ್ನ ಸ್ಟ್ರಾಂಗ್ ಸಬ್ಜೆಕ್ಟ್ ಆಗಿತ್ತು. ಆ್ಯಂಡ್ ಇಂಗ್ಲೀಷಲ್ಲಿ ಅದು ಹೋಗ್ತದೆ ಆಬ್ವಿಯಸ್ಲಿ. ಸೊ ಅದೇನಷ್ಟು ಇದಾಗಲಿಲ್ಲ. ಪೇರೆಂಟ್ಸ್ ಸಪೋರ್ಟ್ ಬಗ್ಗೆ ಹೇಳಿ. ಪೇರೆಂಟ್ಸ್ ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ನನಗೆ ಎಂಥ ರಿಸ್ಟ್ರಿಕ್ಷನ್ ಇರಲಿಲ್ಲ, ಇಷ್ಟೇ ಮಾರ್ಕ್ ತೆಗಿಬೇಕು, ಇಷ್ಟೇ ಮಾರ್ಕ್ ತೆಗಿಬೇಕು. ಒಂದೆಲ್ಲ ಕಮ್ಮಿ ಮಾರ್ಕ್ ತೆಗೆದ್ರು ಕೂಡ ಪರವಾಗಿಲ್ಲ ಅಂತ ಹೇಳ್ತಿದ್ರು. ಸೊ ಅವ್ರ ಸಪೋರ್ಟ್ಸ್ ಇತ್ತು. ಆ್ಯಂಡ್ ನಾನು ಹಾಸ್ಟೆಲಲ್ಲಿ ಇದ್ದದ್ದು. ಹಾಸ್ಟೆಲ್ ವಾರ್ಡನ್ಸ್ ಕೂಡ ನನಗೆ ಸಪೋರ್ಟ್ ಮಾಡ್ತಿದ್ರು. ಕಮ್ಮಿ ಮಾರ್ಕ್ ಬರ್ತಿದ್ದೆ, ಕೇಳ್ತಿದ್ರು ಯಾಕೆ ಕಮ್ಮಿ ಮಾರ್ಕ್ ಅಂತ. ಸೊ ಹಾಸ್ಟೆಲ್ ಕೂಡ ಸಪೋರ್ಟ್ ಮಾಡಿದೆ. ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಕೊಟ್ಟಿದೆ, ಓದುವುದರ ಎನ್ವಿರಾನ್ಮೆಂಟ್ ಕೊಟ್ಟಿದೆ. ಸೊ ಅದಕ್ಕೆ ಖುಷಿ ಉಂಟು. ಓಕೆ, ನಿಮ್ಮ ಊರು ಯಾವುದು? ಪೇರೆಂಟ್ಸ್ ಬಗ್ಗೆ? ಕಡೆ ಶಿವಾಲಯ, ಅಮ್ಮ ಚಿತ್ರಾವತಿ ಅಂತ ಹೌಸ್ ವೈಫ್, ಮತ್ತು ಅಪ್ಪ ಇದು ಕಾರ್ಪೆಂಟರ್. ಓಕೆ ಅಮ್ಮ, ನೀವೇನು ಹೇಳ್ತೀರಾ? ಖುಷಿ ಆಯಿತು, ತುಂಬ ಖುಷಿ ಆಯಿತು. ನೀವು ಅಂದ್ಕೊಂಡಿದ್ರಾ ಇಷ್ಟು ಬರ್ಬೋದು ಅಂತ ಎನಿಸಿದೆ. ಅವಳಿಗೆ ಕಳೀತದ್ದು ತುಂಬ. ನಾವೆಂತ ಇದು ಹೇಳ್ಕೊಡೋದಂತಿಲ್ಲ. ಖುಷಿ ಉಂಟು. ಹಾಸ್ಟೆಲಿಗೆ ಹಾಕಿದರೆ ಬರ್ತಾ ಇಲ್ಲ. ಅವ್ರು ರಜೆ ಕೊಟ್ಟರೆ ಬರುವುದು. ಮತ್ತು ಹಾಸ್ಟೆಲಲ್ಲಿ ತುಂಬ ಇದು ಆಗಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಮತ್ತು ಫೀಸ್ ಎಲ್ಲ ಕನ್ಸೆಷನಲ್ಲಿ ಇತ್ತು ಹಾಸ್ಟೆಲಿದ್ದು. ಫುಲ್ ಫೀಸ್ ಎಲ್ಲ ಎಂತ ಕೊಡಲಿಲ್ಲ. ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಸ್ಟೆಲ್ನವರು ಕೂಡ. ಮನೆಯಲ್ಲಿ ಸೆಲೆಬ್ರೇಷನ್ ಎಲ್ಲ ಆಯಿತಾ? ಸೆಲೆಬ್ರೇಷನ್ ಅದು ಹಾಗೆಂತಿಲ್ಲ, ಹಾಗೇನೆ ಆಗಬೇಕಷ್ಟೇ, ಗಮ್ಮತ್ತು ಮಾಡಬೇಕು. ಹಾಗೆ. ಓಕೆ, ನಿಮ್ಗೆ ಏನು ಕನಸು ಇರುವಂಥದ್ದು ಮುಂದೆ? ನನಗೆ ನನ್ನ ಲಾಂಗ್ ಟರ್ಮ್ ಗೋಲ್ ಬಂದರೆ UPSC ಅಂತ. ಸೊ ಈಗ ಶಾರ್ಟ್ ಟರ್ಮ್ ಆದರೆ ಒಂದು ಡಿಗ್ರಿ ಮಾಡಬೇಕು ಅಂತಿದ್ದೀನಿ. ಸೊ ನೋಡಬೇಕೇನು ಅಂತ ನೆಕ್ಸ್ಟ್. ಓಕೆ, ಎಕ್ಸಾಮ್ ಹತ್ರ ಬಂದಾಗ ಎಲ್ಲ ಪೇರೆಂಟ್ಸ್ ಏನು ಹೇಳ್ತಾ ಇದ್ರು? ಪೇರೆಂಟ್ಸ್ ಹೇಳ್ತಿದ್ರು ಸ್ಟಡಿ ಮಾಡು ಅಂತ. ನಾನಂದರೆ ಹೇಳ್ತಿದ್ದೆ, ನಂದು ಓದಿ ಆಗಲಿಲ್ಲ ಅಂತ. ಹಾಗೆ ಹೇಳ್ತಿದ್ರು ಸ್ಟಡಿ ಮಾಡು ಅಂತ. ಸೊ ಆಗ ಅವ್ರ ಸಪೋರ್ಟ್ ಇತ್ತು. ಹಾಗೆ ನಾನು ತೆಗೆದೆ. ನನಗೆ ಸಿಕ್ತು, ನನ್ನ ಅಪ್ಪ ಅಮ್ಮನಿಗೆ ಪ್ರೌಡ್ ಆಗೋ ಥರ ನಾನು ಮಾಡಬೇಕು, ನನಗೆ ಮಾರ್ಕ್ ತೆಗಿಬೇಕು. ಸೊ ನಾನು ತೆಗೆದಿದ್ದೀನಿ. ಸೊ ಖುಷಿ ಉಂಟು, ಅಪ್ಪ ಅಮ್ಮನಿಗೆ ಸಹ ಖುಷಿ ಉಂಟು, ನನಗೆ ಖುಷಿ ಉಂಟು, ನನ್ನ ಫ್ರೆಂಡ್ಸಿಗೆ ಖುಷಿ ಉಂಟು, ನನ್ನ ಲೆಕ್ಚರ್ಸಿಗೆ ಖುಷಿ ಉಂಟು, ಇಡೀ ಕಾಲೇಜಿಗೆ ಖುಷಿ ಉಂಟು. ಸೊ ಪರವಾಗಿಲ್ಲ. 590 ಅಂಕಗಳನ್ನು ಪಡ್ಕೊಂಡಿರುವಂಥ ಅದಿತಿ ಅವರು ಇದ್ದಾರೆ. ಬರೀ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಅಕ್ಕ. ಯಾವುದ್ರಲ್ಲೆಲ್ಲ ಅಂಕಗಳು ಮಿಸ್ ಆಯಿತು? ಕೆಮಿಸ್ಟ್ರಿಲಿ 1, ಆಮೇಲೆ ಇಂಗ್ಲೀಷಲ್ಲಿ 5, ಕನ್ನಡದಲ್ಲಿ 3, ಮತ್ತು ಇನ್ನೊಂದು ಬಯೋಲಿ 1. ಗೊತ್ತಿತ್ತಾ ಮಿಸ್ ಆಗುತ್ತೆ? ಬಯೋ ಮತ್ತು ಕೆಮಿಸ್ಟ್ರಿ ಅಂದಾಜಿತ್ತು, MCQ ತಪ್ಪಾಗಿದ್ದು. ಆದರೆ ಇದು ಇಂಗ್ಲೀಷ್ ಓಕೆ, ಒಂದು 3 ಮಾರ್ಕ್ ಹೋಗ್ಬೋದೇನೋ. ಇಂಗ್ಲೀಷ್ ಅವ್ರಿಗೆ ಇಷ್ಟ ಅಲ್ಲ ನಮ್ಮದು ಮಾರ್ಕ್ಸ್ ತಗೊಳ್ಳೋದು. ಹಾಗೆ ಓಕೆ 3 ಮಾರ್ಕ್ ಅಂದ್ಕೊಂಡಿದ್ದೆ. ಕನ್ನಡ ಹೋಗಲ್ಲ ಅಂದ್ಕೊಂಡಿದ್ದೆ, ಆದರೂ ಹೋಗಿದೆ, ಏನು ಮಾಡೋಕ್ಕಾಗಲ್ಲ. ಆಗ್ತಾ ಇದೆ. ಮನೆಯವರು ನಾಳೆ ಬರ್ತೀನಿ ಅಂದಿದ್ದಾರೆ, ನೋಡುವ. ಬೆಂಗಳೂರು. ಪೇರೆಂಟ್ಸ್ ಅಪ್ಪ ಪಬ್ಲಿಕ್ ಸೆಕ್ಟರ್ ಸರ್ವಿಸ್ ಮೆನ್ನು, HAL ಅಲ್ಲಿ ಇಂಜಿನ್ ಡಿವಿಷನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಮ್ಮ ಹೋಮ್ ಮೇಕರ್. ಓಕೆ, ಬೆಂಗಳೂರಿಂದ ಬಂದು ನಮ್ಮ ಪುತ್ತೂರಿನಲ್ಲಿರುವಂಥ ವಿವೇಕಾನಂದವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ರೀಸನ್ ಅದೇ, ಅಕ್ಕ ಇಲ್ಲೇ ಓದಿದ್ದು. ಅಕ್ಕಂದು ಸಜೆಷನ್ ಪ್ರಕಾರ ಇಲ್ಲಿಗೆ ಬಂದೆ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಹಿಯರ್. ಸಾರ್ಥಕ ಅನಿಸ್ತಿದೆ. ಹೌದು. 10th ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನಿಸ್ತು ನನಗೂ. ತುಂಬ ಸ್ಯಾಟಿಸ್ಫೈಡ್ ಆಗೂ ಇದ್ದೀನಿ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಬಂದಿದ್ದರೆ ಇನ್ನೂ ಖುಷಿಯಾಗಿರೋದು. ಓಕೆ, ನೀವು ಮನೆಗೆ ಹೋಗ್ತಾ ಇರಲಿಲ್ಲ, ಹಾಸ್ಟೆಲಲ್ಲಿ ಇದ್ದದಂತೂ. ಹಾಗಾಗಿ ಹೇಗಿತ್ತು ಅಲ್ಲಿ ಕಲಿಕೆಗೆ ವಾತಾವರಣ?
ಇಲ್ಲಿ ಹಾಸ್ಟೆಲಲ್ಲಿ ತುಂಬ ಸಪೋರ್ಟಿವ್ ಇದ್ದಾರೆ ಎಲ್ಲ ಕೂಡ. ಯಾಕೆಂದರೆ ಬೆಳಗ್ಗೆಯಿಂದ ಸ್ಟಡಿ ಅವರ್ಸ್ ಅಂತ ನಮಗಿದೆ. ಬೆಳಗ್ಗೆ 5 ಎಬ್ಬಿಸ್ತಾರೆ ನಮ್ಮನ್ನು. 5 ಎಬ್ಬಿಸಿ ಯೋಗ, ಪ್ರೇಯರ್ಸು, ಆಮೇಲೆ ಸ್ಟಡಿ ಅವರ್ 1 ಅವರ್ ಇರುತ್ತೆ. ತಿರ್ಗಾ ಟಿಫಿನ್ನು, ಆಮೇಲೆ ತಿರ್ಗಾ ಸಂಜೆ ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ 6 8 ತನಕ ಸ್ಟಡಿ ಅವರ್ಸ್. ತಿರ್ಗಾ ರಾತ್ರಿ ಕೂಡ ಸ್ಟಡಿ ಅವರ್ಸ್ ಮಾಡಿ ನಮಗೆ ಎಷ್ಟು ಸ್ಟಡಿಯಲ್ಲಿ ಎನ್ವಿರಾನ್ಮೆಂಟ್ ಬೇಕೋ ಅಷ್ಟು ಸಪೋರ್ಟ್ ಮಾಡ್ತಾರೆ ಹಾಸ್ಟೆಲಲ್ಲಿ. ಮತ್ತು ಹಾಸ್ಟೆಲಲ್ಲಿರೋ ಎನ್ವಿರಾನ್ಮೆಂಟ್ ಕೆಲವೊಮ್ಮೆ ಡಿಸ್ಟರ್ಬಿಂಗ್ ಅನಿಸುತ್ತೆ, ಬಟ್ ಅದಕ್ಕೆ ತಕ್ಕ ಹಾಗೆ ನಮಗೆ ಇಂಥ ಫೆಸಿಲಿಟಿ ಬೇಕು ಅಂದರೆ ಮಾಡಿಕೊಟ್ಟಿದ್ದಾರೆ ಪ್ರತಿ ಸರಿ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ದೇರ್. JEEಯಲ್ಲಿ ಕೂಡ ಸಾಧನೆ ಮಾಡಿದ್ರಿ, ಅದರ ಬಗ್ಗೆ ಹೇಳಿ ಹೊತ್ತಿಗೆ. ಅದು ಅಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಆ್ಯಕ್ಚುಲಿ ತುಂಬಾ ಖುಷಿಯಾಗಿತ್ತು ಅದು ಬಂದಾಗ. ಆ್ಯಂಡ್ ಸಿನ್ಸ್ JEಯಲ್ಲಿ ಅಷ್ಟು ಒಳ್ಳೆ ಫಲಿತಾಂಶ ಬಂದಿದ್ದರಿಂದ ಎಲ್ಲರೂ ಬೋರ್ಡ್ಸಲ್ಲೂ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಐ ಥಿಂಕ್ ಹ್ಯಾವ್ ಮೆಟ್ ದೇರ್ ಎಕ್ಸ್ಪೆಕ್ಟೇಷನ್ಸ್. ನಿಮ್ಮ ವಾರ್ಡನ್ ಇದ್ದಾರೆ, ನಮ್ಮ ಹೆಡ್ ವಾರ್ಡನ್, ಚೀಫ್ ವಾರ್ಡನ್ ಸಪೋರ್ಟಿವ್ ಅಂತ ಹೇಳಿದರೆ ಅವ್ರ ಬಗ್ಗೆ ಹೇಳಿ. ವಿಜಿ ಮ್ಯಾಮ್ ಬಂದುಬಿಟ್ಟು ಹಾಸ್ಟೆಲಲ್ಲಿ ಸುಮಾರು 25 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಅವರು ಸ್ಪೆಷಲ್ ವಾರ್ಡನ್ ಆಗಿದ್ದಾರೆ. ನಮಗೆ ಇವರಷ್ಟೇ ಅಲ್ಲದೆ ಇನ್ನು 4 ಜನ ವಾರ್ಡನ್ಸ್ ಇದ್ದಾರೆ. ಅದರಲ್ಲಿ ಡ್ಯೂ ಟು ಸರ್ಟೆನ್ ರೀಸನ್ಸ್ ವಾರ್ಡನ್ಸ್ ಆಗಾಗ ಚೇಂಜ್ ಆಗ್ತಾ ಇರ್ತಾರೆ. ಬಟ್ ಮ್ಯಾಮ್ ಎಲ್ಲರಿಗೂ ಒಂಥರ ಹೆಡ್ ಇದ್ದಾಗೆ ತುಂಬಾ ಪ್ರೀತಿಯಿಂದ ನೋಡ್ಕೊತಾರೆ. ಯಾವಾಗಲೂ ಹೋಗಬೇಕಾದ್ರೆ ಬರಬೇಕಾದ್ರೆ ಎಲ್ಲ ಮಾತಾಡಿಸಿ, ಹುಷಾರಿದೆಯಲ್ಲ, ಊಟ ಮಾಡು, ನೀರು ಕುಡಿ, ಹುಷಾರು ತಪ್ಪಬೇಡ. ಮತ್ತು ಇನ್ನು ನನ್ನ ಫ್ಲೋರ್ಗೆ ಅಂತಲೇ ಇಬ್ಬಿಬ್ಬರು ವಾರ್ಡನ್ಸ್ ಇರ್ತಾರೆ. ಅವರು ಅಷ್ಟೇ. ವನಿತಾ ಮ್ಯಾಮ್ ಅಂತೂ ಪ್ರತಿ ಸರಿ ಬಂದು ಓದ್ತಿದ್ದೀಯಲ್ಲ, ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಅಲ್ಲ, ಹುಷಾರು ತಪ್ಪಿಲ್ಲ ಅಲ್ಲ ಅಂತ ಬಂದು ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು. ಸೊ ತುಂಬ ಸಪೋರ್ಟಿವ್, ತುಂಬ ಕೇರ್ ತೊಗೊಂಡಿದ್ದಾರೆ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಏನಾಗಬೇಕು ಅನ್ನೋ ಕನಸಿದೆ? ನನಗೆ ಡಾಕ್ಟರ್ ಆಗಬೇಕು ಅಂತ ಕನಸಿದೆ. ಈಗ ನೀಟ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀನಿ. ಒಳ್ಳೆ ರ್ಯಾಂಕ್ ಬಂದರೆ ಐ ವಿಲ್ ಬಿ ಅ ಕಾರ್ಡಿಯಾಲಜಿಸ್ಟ್. 593 ಅಂಕಗಳನ್ನು ಪಡ್ಕೊಂಡಿರುವಂಥ ಪ್ರಾಪ್ತಿ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ, ಯಾವುದೆಲ್ಲ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಆಯಿತು? ಫಿಸಿಕ್ಸ್ 1 ಮಾರ್ಕ್ ಹೋಗಿದೆ, ದೆನ್ ಇಂಗ್ಲೀಷ್ 3 ಮಾರ್ಕ್ಸ್ ಹೋಗಿದೆ, ಹಿಂದಿ 2 ಮಾರ್ಕ್ಸ್, ಮ್ಯಾಥ್ಸ್ 1 ಮಾರ್ಕ್. ಎಕ್ಸ್ಪೆಕ್ಟೇಷನ್ ಇತ್ತು, ಸಿಲಿ ಮಿಸ್ಟೇಕ್ ಇತ್ತು, ಸೊ ಹೋಗಿದೆ. ಓಕೆ, ಎಕ್ಸಾಮ್ ಎಲ್ಲ ಹೇಗಿತ್ತು? ಹಾಂ, ಎಕ್ಸಾಮ್ಸ್ ಈಸಿ ಇತ್ತು. ಅಂದರೆ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಲ್ಲ, ಸೊ ಈಸಿ ಆಯಿತು. ನೆಕ್ಸ್ಟ್ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ದೆನ್ ನಾನು ಹಾಸ್ಟೆಲಲ್ಲಿರೋದು, ಸೊ ಹಾಸ್ಟೆಲಲ್ಲಿ ಇರೋದ್ರಿಂದ ಡಿಸ್ಟ್ರಾಕ್ಷನ್ಸ್ ಇರ್ತಿರಲಿಲ್ಲ. ಸೊ ಬೇರೆ ವರ್ಕ್ ಇಲ್ಲ, ಓದೋದೊಂದೇ. ಸೊ ಹಾಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಟೈಮ್ ಸಿಗ್ತಿತ್ತು. ದೆನ್ ಈಗ ಕ್ಲಾಸಲ್ಲಿ ಯಾವತ್ತು ಮಾಡಿದ್ದನ್ನು ಅವತ್ತೇ ಓದ್ತಿದ್ದೆ. ಸೊ ಅದು ಸ್ವಲ್ಪ ಹೆಲ್ಪ್ ಆಯಿತು. ದೆನ್ ಲೆಕ್ಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗ ಒಂದು ಚಾಪ್ಟರ್ ಆದರೆ ಅದರ ಟೆಸ್ಟ್ ಮಾಡ್ತಿದ್ರು ಯಾವಾಗಲೂ, ಸೊ ಅದು ಹೆಲ್ಪ್ ಆಗ್ತಿತ್ತು. ದೆನ್ ಓಕೆ, ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳಿ. ನೀವು ಯಾವ ಊರು? ನನ್ನ ಮನೆ ಸರಪಾಡಿ, ಬಂಟ್ವಾಳ ತಾಲೂಕು. ನನ್ನ ಅಪ್ಪ ಪ್ರವೀಣ್ ಆಳ್ವ, ಅಮ್ಮ ಸವಿತಾ ಆಳ್ವ. ಸೊ ಅಪ್ಪ ಅಗ್ರಿಕಲ್ಚರಿಸ್ಟ್, ದೆನ್ ಅಮ್ಮ ಹೌಸ್ ವೈಫ್. ಅವರ ಸಪೋರ್ಟ್ ಹೇಗಿತ್ತು? ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಎಕ್ಸ್ಪೆಕ್ಟೇಷನ್ ಇತ್ತು ಅವರಿಗೆ ಬರ್ಬೋದು ಅಂತ, 10th ಕೂಡ ಮಾರ್ಕ್ ಇತ್ತು. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗ ಸ್ಪೆಷಲ್ ಆಗಿರೋಂಥ ಪ್ರಿಪ್ರೇಷನ್ ಏನಾದರೂ ಮಾಡ್ಕೊಳ್ತಾ ಇದ್ರಾ? ಸ್ಪೆಷಲ್ ನೈಟ್ ಜಾಸ್ತಿ ಓದ್ತಿದ್ದೆ. ಸೊ ನೈಟ್ ಸ್ವಲ್ಪ ಜಾಸ್ತಿ ಓದ್ತಿದ್ದೆ. ಮತ್ತು ಈಗ ಟಫ್ ಕಾನ್ಸೆಪ್ಟ್ಸ್ ಯಾವುದು ಅರ್ಥ ಆಗಿಲ್ಲ ಅದನ್ನು ಇನ್ನೊಮ್ಮೆ ರಿವೈಸ್ ಮಾಡ್ತಿದ್ದೆ. ಸೊ ಅದು ಸ್ವಲ್ಪ ಹೆಲ್ಪ್ ಆಗಿದೆ ನನಗೆ. ರಿವ್ಯಾಲ್ಯೂಯೇಷನ್ ಹಾಕುವಂಥ ಪ್ಲ್ಯಾನ್ ಏನಾದರೂ ಇದೆಯಾ? ಇಲ್ಲ, ರಿವ್ಯಾಲ್ಯೂಯೇಷನ್ ಹಾಕೋದಿಲ್ಲ. ಓಕೆ ಸರ್, ನೀವೇನು ಹೇಳ್ತೀರಾ ಮಗಳ ಸಾಧನೆ? ಮಕ್ಕಳ ಸಾಧನೆ ಟೀಚರ್ ಸಪೋರ್ಟ್ ಇತ್ತು. ನಂತರ ವಾಶಲ್ನವ್ರು ಸಹ ಮತ್ತು ಅವಳ ಪರಿಶ್ರಮ ಆಗಿದ್ದ ಕಾರಣ ಯಶಸ್ಸು ಸಿಕ್ಕಿದ್ದು ಅಂತ ನಾನು ಭಾವಿಸ್ತೇನೆ. ನೀವು ಅಂದ್ಕೊಂಡಿದ್ರೆ ಎಷ್ಟು ಒಳ್ಳೆ ಮಾರ್ಕ್ಸ್ ಸಿಗುತ್ತೆ? ಬರ್ಬೋದು ಅಂತ ನಡೆಯುತ್ತೆ, ಆದರೆ 190 ಎಬೋ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಹಾಗೆ ಬಂದಿದೆ ದೇವರ ದಯದಲ್ಲಿ. ಮಗಳ ಬಗ್ಗೆ ಏನು ಕನಸಿದೆ? ಮಗಳ ಬಗ್ಗೆ ಇಂಜಿನಿಯರ್ ಮಾಡಲಿ ಅಂತ ಕನಸುಂಟು. ಅದೇ ನೆರವೇರಿಸಲಿ ಅಂತ ನಮ್ಮ ಒಂದು. ಓಕೆ, ದೇವರು ಒಳ್ಳೇದು ಮಾಡಲಿ. ಅದರ ಜೊತೆಗೇನೆ ಮುಂದೆ ಕೂಡ ಏನೆಲ್ಲ ಕನಸಿದೆ ಅದೆಲ್ಲ ಈಡೇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. 590 ಅಂಕಗಳನ್ನು ಪಡ್ಕೊಂಡಿರುವಂತಹ ಅಪೂರ್ವ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಓಕೆ, ಸೆಲೆಬ್ರೇಷನ್ ಎಲ್ಲ ಆಯಿತಾ ಮನೆಯಲ್ಲಿ? ಆಯ್ತು. ಗಮ್ಮತ್ತಿತ್ತು? ನಮ್ಮನ್ನು ಕರೀಲಿಲ್ಲ. ಓಕೆ, ಯಾವುದ್ರಲ್ಲೆಲ್ಲ ಮಿಸ್ ಆಯಿತು? ನಂದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ 5 ಮಾರ್ಕ್ಸ್ ಹೋಗೋದು ಅಷ್ಟೇ. ಮಾಡಿದ್ರಾ? ಇಂಗ್ಲೀಷಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ 95 ಅಂತ, ಬಟ್ ಕನ್ನಡದಲ್ಲೂ ಕಮ್ಮಿ ಆಗಿದೆ ಸ್ವಲ್ಪ. ರಿವ್ಯಾಲ್ಯೂಯೇಷನ್ ಹಾಕುವಂತ ಏನಾದರೂ ಪ್ಲಾನ್ ಇದೆಯಾ? ಇಲ್ಲ, ಸಾಕು. ನೀವು ಹಾಸ್ಟೆಲಲ್ಲಿ ಇದ್ದಿದ್ದಾ? ಹಾಸ್ಟೆಲಲ್ಲಿ ತುಂಬ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಬೆಳಗ್ಗೆ ಬೇಗ ಎದ್ದೇಳಿಸ್ತಿದ್ರು, ಎಲ್ಲ ಚೆನ್ನಾಗಿದೆ.
ಕಂಫರ್ಟಬಲ್ ಆಗಿದೆ ಓದೋಕ್ಕೆ. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ನಂದು ಅಕೌಂಟ್ಸ್, ಎಕನಾಮಿಕ್ಸ್. ಓಕೆ, ವಿದ್ಯಾಸಂಸ್ಥೆಯ ಬಗ್ಗೆ ಹೇಳಿ, ಎಷ್ಟು ಸಪೋರ್ಟಿವ್ ಆಗಿತ್ತು? ಕಾಲೇಜ್ ತುಂಬ ಸಪೋರ್ಟಿವ್ ಆಗಿದ್ದರು. ಲೆಕ್ಚರ್ಸ್ ಎಲ್ಲ ಡೌಟ್ಸ್ ಎಲ್ಲ ಬೇಗ ಕ್ಲಿಯರ್ ಮಾಡ್ತಾಯಿದ್ರು. ಯಾವಾಗ ಕೇಳಿದ್ರು, ಎಷ್ಟು ಸಲ ಕೇಳಿದ್ರು ಕ್ಲಿಯರ್ ಮಾಡ್ತಿದ್ರು. ಚೆನ್ನಾಗಿದೆ. ಓಕೆ, ನಿಮ್ಮ ಊರು, ಪೇರೆಂಟ್ಸ್? ನಂದು ಹಾಸನ್, ಇದು ಅಮ್ಮ ಮಮತಾ, ಮತ್ತು ಹಾಸನ್ ಹತ್ರ ಚನ್ನರಾಯಪಟ್ಟಣ ಅಂತ. ಓಕೆ, ಹಾಸನದಿಂದ ಬಂದು ನಮ್ಮ ಪುತ್ತೂರಿನಲ್ಲಿ ಎಜುಕೇಷನನ್ನು ಮಾಡಿರೋವಂಥದ್ದು. ರೀಸನ್ ಕಾಲೇಜ್ ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ಚೂಸ್ ಮಾಡಿದ್ದೆ. ಎಜುಕೇಷನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಚೂಸ್ ಮಾಡಿದ್ದೆ. ಸಾರ್ಥಕ ಅನಿಸ್ತಿದೆ? ಹಾಂ, ಖುಷಿ ಆಗ್ತಿದೆ ತುಂಬ. ಓಕೆ ಅಮ್ಮ, ನೀವೇನು ಹೇಳ್ತೀರಾ? ಚೆನ್ನಾಗಿದೆ ಎಲ್ಲ. ಅಲ್ಲೂ ವಿವೇಕಾನಂದಲ್ಲಿ ಓದಿದ್ಲು ಸ್ಟಾರ್ಟಿಂಗಿಂದ, ಅದಕ್ಕೆ ಇಲ್ಲೂ ಅದೇ ಸಿಕ್ತು. ಅವಳು LKGಯಿಂದನೂ ಸೆಕೆಂಡ್ PU ಅದನ್ನೇ ಓದಿದ್ಲು. ಖುಷಿ ಆಯಿತು. ಇಲ್ಲ ಮಗಳು ಕಾಲ್ ಮಾಡಿ ಹೇಳಿದ್ರಾ? ಇಲ್ಲ, ಅವಳು ಮನೆಯಲ್ಲೇ ಇದ್ಲಲ್ಲ, ಮನೆಯಲ್ಲಿ ಒಟ್ಟಿಗೆ ನೋಡಿದ್ವಿ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಮಗಳು ಎಷ್ಟು ಒಳ್ಳೆ ಅಂಕ ಬರ್ಬೋದು ಅಂತ? ಕಮ್ಮಿ ಆಯಿತು ಅಂತ ಅನಿಸ್ತಿದೆ? ಇರೋದ್ರಲ್ಲಿ ತೃಪ್ತಿ ಪಡಬೇಕಲ್ವಾ. ಓಕೆ, ಮುಂದೆ ಏನಾಗಬೇಕು ಅನ್ನೋದು? ನಾನು CA ಆಗಬೇಕು ಅಂದ್ಕೊಂಡಿದ್ದೆ. ಅಂತ ಕಲಿಸಿರೋವಂಥದ್ದು. ಓಕೆ, ಪೇರೆಂಟ್ಸ್ ಬಗ್ಗೆ ಹೇಳಿ. ಅಷ್ಟು ದೂರದಿಂದ ಇಲ್ಲಿ ಕಲಿಸಿ, ಇಲ್ಲಿ ನಿಮ್ಮನ್ನು ಇಷ್ಟೊಂದು ಅಂಕ ಪಡೆಯೋ ರೀತಿಯಲ್ಲಿ ಆಗಿರೋವಂಥದ್ದು ಅದು ತುಂಬ ಖುಷಿ ಆಗುತ್ತೆ. ಇಲ್ಲಿವರೆಗೂ ನಾನು ಕೇಳಿದ್ದೆಲ್ಲ ಕೊಡಿಸಿ, ಹೇಳಿದ್ದು ಸ್ಟ್ರೀಮ್ ಎಲ್ಲ ಚೂಸ್ ಮಾಡೋಕ್ಕೆ ಬಿಡ್ತಾರೆ, ಫ್ರೀಡಮ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ವಿವೇಕಾನಂದರ ಧ್ಯೇಯಗಳನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರವಾಗ್ತಾ ಇರುವಂತಹ ವಿದ್ಯಾಸಂಸ್ಥೆ ಇದೀಗ PUCಯಲ್ಲಿ ಉತ್ತಮವಾಗಿರುವಂತಹ ಫಲಿತಾಂಶವನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕೂಡ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ ವಿದ್ಯಾರ್ಥಿಗಳ ಜೀವನ ಉಜ್ವಲವಾಗಿರಲಿ, ಅದರ ಜೊತೆಗೇನೆ ವಿವೇಕಾನಂದ PU ಇನ್ನಷ್ಟು ಸಾಧನೆಗಳನ್ನು ಮಾಡ್ತಾ ಬರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, JEE, CET ಹಾಗೂ CA ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ CS, EET ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. Website www.vivekanandapuc.com.